ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಲೀಂ ಅಹಮದ್ ಐತಾರಕಾಂಡೆ ಉಳ್ಳಾಲ ಹಜರತ್ ಸೈಯದ್ ಮದನಿ ದರ್ಗಾಗೆ ಭೇಟಿ ಕೊಡದು ವಿಶೇಷ ಪ್ರಾರ್ಥನೆ ಸಂದಾಯರು. ಉಳ್ಳಾಲ ದರ್ಗಾ ಸಮಿತಿ ವತಿರ್ದು ಈ ಪೊರ್ತು ಸಲೀಂ ಅಹಮದ್ ಬೊಕ ವಿಧಾನ ಪರಿಷತ್ತದ ಕಾಂಗ್ರೆಸ್ ಪಕ್ಷದ ಮುಖ್ಯ ಸಚೇತಕರು ನಾರಾಯಣ ಸ್ವಾಮಿ ಮೊಕ್ಲೆಗ್ ಮಾನಾದಿಗೆ ಮಲ್ತೇರು. ಸ್ವಾಗತ ಮಾಡಿ ಮುಸ್ಲಿಂ ಸಮುದಾಯದ ನ್ಯಾಯೋಚಿತ ಬೇಡಿಕೆ ಅಭಿವೃದ್ಧಿಗೆ ಪಕ್ಷ ಏಪಲ ಬದ್ಧವಾದುಂಡು ಪಂಡದು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಲೀಂ ಅಹಮದ್ ಈ ಪೊರ್ತು ತೆರಿಪಾಯರು. ಶಾಸಕರು ಶ್ರೀ ಯುಟಿ ಖಾದರ್, ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೆ ಹರೀಶ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಫಾರೂಕ್ ಉಳ್ಳಾಲ್, ಕೆಪಿಸಿಸಿ ಕಾರ್ಯದರ್ಶಿ ಟಿ.ಎಂ. ಶಹೀದ್, ಮುಖಂಡರು ಬಲ್ರಾಜ್, ದರ್ಗಾದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ ಹಾಜಿ, ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ, ಇಬ್ರಾಹಿಂ ಕಕ್ಕೆತೋಟ, ಕಾರ್ಯದರ್ಶಿ ಎ.ಕೆ. ಮೊಯ್ದೀನ್, ಅರಬಿಕ್ ಟ್ರಸ್ಟ್ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಮುಖಂಡರು ಎನ್.ಎಸ್. ಕರೀಂ, ಫಾರೂಕ್ ಫರಂಗಿಪೇಟೆ, ದರ್ಗಾ ಸಮಿತಿ ಸದಸ್ಯರು ಹಸನಬ್ಬ ಕಡಪ್ಪರ, ಹಮ್ಮಬ್ಬ ಕೋಟೆಪುರ, ಕಾಸಿಂ ಕೋಡಿ, ಸೈಯದ್ ಸುಂದರಿಬಾಗ್, ಇಬ್ರಾಹಿಂ ಉಳ್ಳಾಲ ಬೈಲ್, ಅರಬಿಕ್ ಟ್ರಸ್ಟ್ ಸದಸ್ಯರು ಯೂಸುಫ್ ಉಳ್ಳಾಲ್, ಹನೀಫ್ ಕೋಡಿ ಈ ಪೊರ್ತು ಒಟ್ಟಿಗೆ ಇತ್ತೇರು.